ಸಮಾನ ಮನಸ್ಕರ ಒಂದು ಹೊಸ ರಾಜಕೀಯ ಪಕ್ಷ ಕಟ್ಟಲಾಗ್ತಾ ಇದೆ. ಅದಕ್ಕೋಸ್ಕರ ಸಮಾಜ ಕಟ್ಟಲು ನಾವೆಲ್ಲರೂ ಮುಂದಾಗಿದ್ದೇವೆ. ಈ ಹಿನ್ನೆಲೆ ನಾನು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಪ್ರವಾಸ ಹೊರಟಿದ್ದೇನೆ ಎಂದು ಖ್ಯಾತ ಹೋರಾಟಗಾರ ಚೇತನ್ ಅಹಿಂಸಾ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಒಂದು ಪೊಲಿಟಿಕಲ್ ಮೂವ್ಮೆಂಟ್ನ ಅವಶ್ಯಕತೆ ಇದೆ. ಅದರಿಂದ ಮುಂದಿನ ಜನವರಿಯ ಒಳಗೆ ಒಂದು ಪ್ರಾದೇಶಿಕ ಪಕ್ಷವನ್ನ ಕಟ್ತೇವೆ. ಈಗಾಗಲೇ ರಾಜ್ಯ ಪ್ರವಾಸ ಮಾಡಲಾಗ್ತಾ ಇದೆ ಅಂತ ಹೇಳಿದ್ರು. ರಾಜ್ಯದಲ್ಲಿ ಮಹಿಳಾ ಮೀಸಲಾತಿ ವಿಚಾರ ಬಂದಾಗ ಕಾಂಗ್ರೆಸ್ ನಾಯಕರು ಏನು ಮಾಡಿದರು ಎಂದು ಮುಖ್ಯಮಂತ್ರಿಗಳನ್ನ ಕೇಳಬೇಕು ಅಂತ ಹೇಳಿದ್ರು. ದೇಶದಲ್ಲಿ ನೀಟ್ ವಿಚಾರದಲ್ಲಿ ದೊಡ್ಡ ಮಟ್ಟದ ಹೋರಾಟ ನಡೀತಾ ಇದೆ. ಇಂತಹ ಹೋರಾಟ ಇನ್ನೂ ನಡೆಯಬೇಕಾಗಿದೆ. ನೀಟ್ ಪರೀಕ್ಷೆಯನ್ನ ಬ್ಯಾನ್ ಮಾಡಿ ಸಿಇಟಿ ಪರೀಕ್ಷೆಗಳಿಗೆ ಹೆಚ್ಚಿನ ಉತ್ತೇಜನವನ್ನು ನೀಡುವ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟರು. ಬಿಡದಿ ವಿಚಾರದಲ್ಲೂ ಕೂಡ ರೈತರ ಜಮೀನನ್ನ ಕಬಳಿಸಿದ್ದೀರಿ. ಈಗಿರೋ ಪಕ್ಷಗಳು ಕೂಡ ಅವರದ್ದೇ ಆದ ವೈಯಕ್ತಿಕ ಲಾಭಕ್ಕೆ ನಿಂತಿವೆ. ಅದಕ್ಕಾಗಿ ನಾನು ಹೋರಾಟವನ್ನ ಮಾಡ್ತೇನೆ ಅಂತ ಹೇಳಿದ್ರು. ಕರಾವಳಿ ಮತ್ತು ಅಖಂಡ ಕರ್ನಾಟಕಕ್ಕೆ ಹೇಗೆ ಒಂದು ಸಮಾಜ ಕಟ್ಬೋದು ಅನ್ನೋದು ನಮ್ಮ ಉದ್ದೇಶ. ಸಂವಿಧಾನ ಹೇಳೋದು ಒಂದು ಸಮಾಜ ನಿರ್ಮಾಣ ಮಾಡಿ ಒಂದು ಉತ್ತಮ ರಾಜ್ಯ, ಉತ್ತಮ ದೇಶ ಕಟ್ಟಿ ಅಂತ ಹೇಳೋದು ಹೊರತು ಒಂದು ಸಂಘಟನೆ ಟಾರ್ಗೆಟ್ ಮಾಡಿ ಬ್ಯಾನ್ ಮಾಡೋದಾಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಗಡೀಪಾರು ಮಾಡಿ ಈ ಥರದ್ದಲ್ಲ. ಸಂವಿಧಾನ ಹೇಳೋದೇನೆಂದರೆ ಒಂದು ಸಮಾಜ ಕಟ್ಟಿ, ಒಂದು ಉತ್ತಮ ಸಮಾಜ ಕಟ್ಟಿ, ಸಮಾಜದ ಸಮಸ್ಯೆಗಳಿಗೆ ಪರಿಹಾರ ಕೊಡಿ ಅನ್ನೋ ರೀತಿಯಲ್ಲಿ ನಾವೆಲ್ಲರೂ ಹಿರಿಯರು, ಹೋರಾಟಗಾರರು, ವಿಚಾರವಂತರ ಹತ್ರ ಹೋಗಿ ನಾವೆಲ್ಲ ವಿಚಾರ ಹಂಚಿಕೊಂಡು ನಾವು ಕಟ್ತಾ ಬರ್ತಾಯಿದ್ದೀವಿ. ಒಂದು ನಮಗೆ ಮಹಿಳಾ ಮೀಸಲಾತಿ ಅನ್ನೋದು ಏನು 12 ವರ್ಷದ ಮೋದಿ ಸರ್ಕಾರ ಮಾಡಿರೋ ಒಂದು ಭಾಳ ಒಳ್ಳೆಯ ಯೋಜನೆ ಅಂದರೆ ಮಹಿಳಾ ಮೀಸಲಾತಿ ತಂದಿರೋ ಒಂದು ಯೋಜನೆ. ಅದು ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ ಸಂಪೂರ್ಣವಾಗಿ. ಅದು ಬರಬೇಕು, 33% ನಮಗೆ ಬೇಕು. ಆದರೆ ಈ ರಾಜ್ಯ ಸರ್ಕಾರ ಮತ್ತು ಏನು ಇವತ್ತು ರಾಹುಲ್ ಗಾಂಧಿಯವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮಹಿಳಾ ಮೀಸಲಾತಿ ಯಾವುದೇ ಒಂದು ರೀತಿ ಅಡೆತಡೆಯಿಂದ ನೀವು ಕಾರ್ಯರೂಪಕ್ಕೆ ತರಬೇಕು ಅಂತ ನೀವು ಹೇಳ್ತೀರಾ. ಆದರೆ ರಾಜ್ಯದಲ್ಲಿ ಬಂದಾಗ ಯಾವ ಒಂದು ಮಹಿಳೆಗೂ ನೀವು ಮಿನಿಸ್ಟರ್ಶಿಪ್ ಕೊಡಲ್ವಲ್ಲ. ನೀವು ಬರೀ ನಿಮ್ಮ ಸುತ್ತಮುತ್ತ ಇರೋರು, ನಿಮ್ಮ ಪರವಾಗಿರೋರು, ನಿಮ್ಮ ಪರವಾಗಿ ಬ್ಯಾಟ್ ಪೀಸೋರಿಗೆ ಮಾತ್ರ ಕೊಡ್ತಾ ಇದ್ದರೆ ಅದು ಒಂದು ರೀತಿ ರಾಜ್ಯಕ್ಕೆ ಒಳ್ಳೆಯದಾಗಲ್ಲ, ಬಹುಶಃ ನಿಮಗೆ ಒಳ್ಳೆಯದಾಗತ್ತೆ ಅನ್ನೋ ಒಂದು ರೀತಿ ನಾವು ಮುಖ್ಯಮಂತ್ರಿಗೆ ಒಂದು ಮನವರಿಕೆ ಒಂದು ರೀತಿ ಕೇಳಬೇಕು. ಅದರಲ್ಲಿ ನೀಟ್ ಅನ್ನೋ ರೀತಿಯಲ್ಲಿ ಬಂದರೆ ಬರೀ ಒಂದು ದುಬಾರಿ ಕೋಚಿಂಗಿಂದ ಬರೋರು ಎಲ್ಲ ರೀತಿ ಲಾಭ ಪಟ್ಟಿರೋರಿಗೆ ಬೆಳವಣಿಗೆ ಆಗ್ತಾ ಇರುತ್ತೆ, ಬೆಳೆದಿರೋರೇ ಬೆಳೀತಾ ಇರ್ತಾರೆ. ಆ ಮನಸ್ಥಿತಿ ಇರೋದೇ ಈ ಒಂದು ಹಿಂದುತ್ವ ಆಗಿರ್ಬೋದು, ಮನುವಾದಿ ಆಗಿರ್ಬೋದು, ಕಾಂಗ್ರೆಸ್ BJP ಪಕ್ಷಗಳ ಉದ್ದೇಶ ಹೊರತು ನಮ್ಮ ಒಂದು ರೀತಿ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಅವ್ರು ಯಾವತ್ತೂ ಹೇಳೋದಿಲ್ಲ. ಹೇಳ್ಕೊಡೋದಲ್ಲ ನಮಗೆ ಬೇಕಾಗಿರೋದು. ಜನಪರ, ರೈತರ ಪರ ಯೋಜನೆ, ನೀತಿ, ಕಾನೂನುಗಳು ಬೇಕಿದೆ. ಅದು ಬಿಟ್ಟು ನೀವು ಬರೀ ಹೇಳಿಕೊಂಡು ಮೀಡಿಯಾದಲ್ಲಿ ರೈತರ ವಿಚಾರ ಬಂದಾಗ ಬೈಂದೂರು ರೈತರು 1 ವರ್ಷ ಹೋರಾಟ ಮಾಡ್ತಿದ್ರು ನೀವು ಆ ಪಟ್ಟಣ ಪಂಚಾಯತಿಂದ 5 ಹಳ್ಳಿಗಳು ತೆಗೆದಾಕಿಲ್ಲ. ಅದನ್ನು ಸರಿಪಡಿಸೋದು ಅದು ಸಣ್ಣ ಕೆಲಸ, ಅದನ್ನು ಮಾಡ್ಬೋದು. ಆ ಮನಸ್ಥಿತಿ ಇಲ್ಲ. ಅದ್ರ ಬಿಟ್ಟು ಮತ್ತೆ ಈ ಒಂದು ಬಿಡದಿ ಟೌನ್ಶಿಪ್ನಲ್ಲಿ 9,600 ಎಕರೆ ರೈತರ ಭೂಮಿ ಕಬಳಿಸ್ತಾ ಇದ್ದೀರಾ. ಸೊ ನೀವೇನು ಮಾಡ್ತೀರಾ? ಮೀಡಿಯಾ ಮುಂದೆ ನಾವು ರೈತರ ಪರ, ನಾವು ದಲಿತರ ಪರ ಅಂತ ಹೇಳಿ SC SC TSP ಹಣನ ದುರ್ಬಳಕೆ ಮಾಡ್ತಾ ಇದ್ದಾರೆ. 26,000 52,000 ಕೋಟಿ. ನಾವು ವಿದ್ಯಾರ್ಥಿಗಳ ಪರ ಅಂತ ಹೇಳಿ ನೀವು ನಿಜವಾಗ್ಲೂ ಯಾರಿಗೂ ಒಂದು ಹುದ್ದೆಗಳು ತುಂಬಿಸ್ತಾ ಇಲ್ಲ.